4 ವರ್ಷ ಆಗಿದೆ. ಮತ್ತು ನಾನು ಇಲ್ಲೇ ನನ್ನ ಜೀವನದ ಸರ್ವೀಸನ್ನು ಉಡುಪಿ ಜಿಲ್ಲೆಯಲ್ಲೇ ಮುಗಿಸ್ತಾ ಇರುವಂಥವನು. ನಂದು ನಿಜವಾದ ಸ್ಥಳ ಚಿಕ್ಕಮಗಳೂರು ಜಿಲ್ಲೆ ಆದರೂ ಕೂಡ ನನ್ನ ಸರ್ವೀಸ್ ಪೂರ್ತಿ ಉಡುಪಿ ಜಿಲ್ಲೆಯಲ್ಲೇ ಕಳೆದಿರುವಂಥವನು. ಮತ್ತು ಇಲ್ಲಿನ ಪರಿಸರ, ಇಲ್ಲಿನ ಜನ, ಅದರ ಒಡನಾಟ ಎಲ್ಲದೂ ಕೂಡ ನನಗೆ ಗೊತ್ತುಂಟು. ಮತ್ತು ನಾನು ಯಾವುದೇ ಭಿನ್ನಾಭಿಪ್ರಾಯಗಳಿದ್ದರೂ ಸಹ ನಾವು ನಮ್ಮ ಸಿಸ್ಟಮನ್ನು ಮತ್ತು ನಾವು ಅದನ್ನು ತಗೊಳ್ಳಿಲ್ಲ. ಮತ್ತು ನಾವು ನಮ್ಮ ಟ್ರ್ಯಾಕ್ ಏನುಂಟು ಆ ಟ್ರ್ಯಾಕ್ ಬಿಟ್ಟು ನಾವು ಬೇರೆ ಹೋಗಲಿಲ್ಲ. ಸೊ ಹೀಗೆ ನಾನು ಇಲ್ಲಿ 30 ವರ್ಷ ಸರ್ವೀಸ್ ಏನು ಮಾಡಿದ್ದೀನಿ, ಈ ಸಂಸ್ಥೆಯನ್ನು ನಾನು ಆಗಿನಿಂದ ಕಾಣ್ತಾ ಇದ್ದೀನಿ ಹೇಗೆ ಉಂಟು, ಹೇಗೆ ನಡೀತಾ ಇದೆ ಅಂತ. ಮತ್ತು ನಾನು ಬರುವಾಗ 4 ವರ್ಷ ಹಿಂದೆ ನಾನು ಇಲ್ಲಿಗೆ ಬಂದ ನಂತರದಲ್ಲಿ ಕೂಡ ನಾವು ಅದೇ ರೀತಿಯಲ್ಲಿ ಮುಂದುವರಿತಾ ಇದೆ. ಮತ್ತು ಇಂಥ ಒಂದು ಇನ್ಸಿಡೆಂಟು ಈ ಒಂದು ಕಾಲೇಜಿನಲ್ಲಿ ಇಲ್ಲಿವರೆಗೂ ಕೂಡ ಆಗಲಿಲ್ಲ. ಮತ್ತು ಯಾವುದೇ ಬರಲಿಲ್ಲ. ಯಾವುದು ಸಣ್ಣ ಪುಟ್ಟ ವಿಚಾರಗಳು ಕೂಡ ಬಂದರೂ ಕೂಡ ಅಲ್ಲೇ ನಾವು ಪರಿಹರಿಸಿಬಿಡ್ತೀವಿ. ಸೊ ಯಾವುದೂ ಇಶ್ಯೂ ಆಗಲಿಲ್ಲ. ಇದು ಮೊನ್ನೆ 3 ದಿನಗಳ ಹಿಂದೆ ಈ ಒಂದು ವಿಚಾರದಲ್ಲಿ ಬಂತು. ಬುರ್ಕ ಹಾಕ್ಕೊಂಡು ಬರಲಿಕ್ಕೆ ನಾವು ಅವಕಾಶ ಮಾಡಿಕೊಟ್ಟಿದ್ದೀವಿ. ಬರೀ ಕಾಂಪೌಂಡ್ ಒಳಗಡೆ ಅಲ್ಲ, ತರಗತಿ ಕೋಣೆಯಲ್ಲಿ ಅವರು ಕೂರುವಂಥ ಜಾಗದಲ್ಲಿ ಕೂತ್ಕೊಳ್ಳೋ ತನಕನೂ ಕೂಡ ಅವಕಾಶ ಮಾಡಿಕೊಟ್ಟಿದ್ದೀವಿ. ಪಾಠ ಮುಗಿದ ನಂತರ ಪುನಃ ನೀವು ಹೋಗುವಾಗ ಅದೇ ಜಾಗದಲ್ಲಿ ಕೂತು ನೀವು ಬುರ್ಕ ಹಾಕ್ಕೊಂಡು ಹೋಗಲಿಕ್ಕೆ ಅವರಿಗೆ ಅವಕಾಶ ಮಾಡಿಕೊಟ್ಟಿದ್ದೀವಿ. ಸೊ ಯಾವುದೇ ರೀತಿಯ ನಿರ್ಬಂಧಗಳನ್ನು ನಾವು ಅವ್ರ ಮೇಲೆ ಹೇರಲಿಲ್ಲ. ಮತ್ತು ಇನ್ನು ಈ ಸ್ಕಾರ್ಪ್ ಅಂತ ವಿಷಯ ಬಂದಾಗ ಮೊನ್ನೆವರೆಗೆ, ಅಂದರೆ ಈಗ 3 ದಿನಗಳ ಹಿಂದಿನ ತನಕ ಇಲ್ಲಿವರೆಗೆ ಅದು ಇಲ್ಲ. ಸೊ ಈ 3 ದಿನಗಳ ಹಿಂದಿನಿಂದ ಈಚೆಗೆ ಒಂದು 10-12 ಹುಡುಗಿಯರು ಸ್ಕಾರ್ಪ್ ಹಾಕೊಂಬರಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಸೊ ಹಾಗಾಗಿ ಆ ಒಂದು ಸನ್ನಿವೇಶ ಬಂದಾಗ ಇದು ನಮಗೆ ಈ ಒಂದು ಐಡೆಂಟಿಫಿಕೇಷನ್ ಬಿಟ್ಟರೆ ಈಚೆಗೆ ಅಲ್ಲಿವರೆಗೆ ಇಲ್ಲ. 3 ದಿನಗಳಿಂದ ಈಚೆಗೆ ಅದನ್ನು ಹಾಕೊಂಬರಲಿಕ್ಕೆ ಪ್ರಾರಂಭ ಮಾಡಿದರು. ಮತ್ತು ಫಸ್ಟ್ ಡೇ ಬಂದಾಗ ಒಂದು 12 ವಿದ್ಯಾರ್ಥಿನಿಯರಿದ್ದರು. ಮತ್ತು ಆ ಪೋಷಕರ ಕರ್ಕೊಂಬರ್ಲಿಕ್ಕೆ ಹೇಳಿದ್ದೀವಿ, ಕೆಲವರು ಬಂದರು. ಸೊ ನಾನು ಕನ್ವಿನ್ಸ್ ಮಾಡಿ ಹೇಳಿದ್ದೀನಿ, ಓಕೆ ಮಾಡಿ ಹೋದರು. ಸೊ ನೆಕ್ಸ್ಟ್ ಡೇ ಮತ್ತೆ ಒಂದು 7-8 ಜನ, 5-6 ಜನ ಪೇರೆಂಟು ಮತ್ತು ಒಂದು 7-8 ಹುಡುಗಿಯರು ಅಷ್ಟೇ ಮಾತ್ರ ಇದ್ದಿದ್ದು. ಮತ್ತು ಪುನಃ ನಾನು ನನ್ನ ಕೆಲಸಗಳೇನಿದ್ದರೂ ಸಹ ಅವ್ರಿಗೆ ಕನ್ವಿನ್ಸ್ ಮಾಡಿ, ಹೀಗೆ ನಮ್ಮ ಸಂಸ್ಥೆ ಹೀಗೆ ಉಂಟು, ಮತ್ತು ಇಲ್ಲಿ ಅಧ್ಯಕ್ಷರಿದ್ದಾರೆ, ಶಿಕ್ಷಣ ಸೇವಾ ಸಮಿತಿ ಇದೆ, ನಾವು ಒಂದು ಮೀಟಿಂಗನ್ನು ಕರೆಯುವ, ನಿಮ್ಮ ಅಹವಾಲುಗಳೇನುಂಟು ದಯವಿಟ್ಟು ಅವ್ರ ಹತ್ರ ತಿಳಿಸಿ. ಅದು ಅವರಿಗೆ ಒಪ್ಪಿಗೆ ಆಗ್ಬೋದು ಅಥವಾ ಆಗದೇ ಇರ್ಬೋದು. ಆ ಪೇರೆಂಟನ್ನು ನೀವು ಗಮನಕ್ಕೆ ತನ್ನಿ, ಅವಕಾಶ ಮಾಡಿಕೊಡಿ ಅಂದರೆ ಮಾಡಿಕೊಡು, ಅದರಲ್ಲಿ ನಮ್ಮ ಅಭ್ಯಂತರ ಕೂಡ ಏನು ಕೂಡ ಅದರಲ್ಲಿ ಇಲ್ಲ ಅಂತ ಹೇಳಿ ನಾನು ಅವ್ರನ್ನ ಸಮಾಧಾನ ಪಡಿ ಕಳಿಸಿದ್ದೀನಿ. ಅಂದರೆ ಮೀಟಿಂಗ್ ಆಗೋ ತನಕ ನೋಡಿ, ಮೀಟಿಂಗ್ ಕರಿತೀವಿ, ಆ ಮೀಟಿಂಗಲ್ಲಿ ಬನ್ನಿ, ನೀವು ಅಹವಾಲುಗಳನ್ನು ತಿಳಿಸಿ ಅಂತ. ಸೊ ಅದಾದ ನಂತರ ನಿನ್ನೆ ಆದಂಥ ಘಟನೆ ಇದು ಭಾಳ ಸೀರಿಯಸ್ ಆಗಿ, ಆ ಪೋಷಕರು ಅಲ್ಲ, ಅವರು ಅಲ್ಲ, ಹೇಳುವಾಗ ಗೊತ್ತಾಯ್ತು, ನಾವು ಫೋನ್ ಮಾಡುವಾಗ ಮನೇಲಿದ್ದಾರೆ, ಪೋಷಕರಲ್ಲ, ಅಕ್ಕ ಅಂತಾರೆ, ಅಣ್ಣ ಅಂತಾರೆ. ಅದು ನಮಗೆ ತೋಚಲಿಲ್ಲ ಅದಾಗಂತ. ಯಾರೋ ಇರ್ಬೋದು, ಅಥವಾ ಅಕ್ಕ ಅಣ್ಣಂದಿರು ಕೂಡ ಇರ್ಬೋದು. ಆದರೆ ಅದು ಸ್ವಲ್ಪ ಭಾಳ ದಾರಿ ತಪ್ಪುವಂಥ ಒಂದು ಸನ್ನಿವೇಶ ಬಂತು. ಮತ್ತು ನಾವು ಹೇಳಿದ್ದನ್ನು ಅವರು ಒಪ್ಪಿಕೊಳ್ಳುವಂಥ ಸ್ಥಿತಿಯಲ್ಲಿ ಇಲ್ಲ. ಅದಕ್ಕೆ ಆದೇಶ ಇದೆ ಅಥವಾ ಇಲ್ಲ ಅನ್ನೋದಲ್ಲ. ಇಂದಿನಿಂದ ನಿಮ್ಮ LKG UKG ಹಿಡಿದು ಇಲ್ಲಿಯವರೆಗೆ ಯಾರೂ ಕೂಡ ಪ್ರಶ್ನೆ ಮಾಡಲಿಲ್ಲ. ಅದು ರೈಟಿಂಗಲ್ಲಿದೆಯೋ ಇಲ್ಲ, ನಾನು ಕೂಡ ಅದನ್ನು ರೈಟಿಂಗಲ್ಲಿ ನಮ್ಮ ಸರ್ಕಾರಿ ಸಂಸ್ಥೆಯಲ್ಲಿ ಎಲ್ಲೂ ನೋಡಲಿಲ್ಲ, ಕೇಳಲೂ ಇಲ್ಲ, ನಡ್ಕೊಂಡು ಬಂದಿದೆ. ಆದೇಶ ನನಗೂ ಗೊತ್ತಿಲ್ಲ. ಸೊ ಯಾರೂ ಕೂಡ ಅದನ್ನು ಪ್ರಶ್ನೆ ಮಾಡಲಿಲ್ಲ, ಯಾವ ಪೋಷಕರು ಅಲ್ಲ, ಒಂದು ನಿಮಿಷ ಯಾವ ಪೋಷಕರು ಕೂಡ ಅದರ ಪ್ರಶ್ನೆ ಮಾಡಲಿಲ್ಲ. ಆದ್ದರಿಂದ ಅದು ಯಥಾವತ್ತಾಗಿ ಮಕ್ಕಳ ಹಿತದೃಷ್ಟಿಯಿಂದ ಮತ್ತು ಶಾಲೆಯಲ್ಲಿ ಶಾಂತಿ, ಸಂಯಮ ಮತ್ತು ಸಮಾನತೆ ದೃಷ್ಟಿಯಿಂದ ಅದನ್ನು ನಾವು ಅಳವಡಿಸ್ಕೊಂಡು ಬಂದಿರುವಂಥ ಒಂದು ವಿಚಾರ. ಮತ್ತು ನೇರವಾಗಿ ಇಲಾಖೆ ಆಗಲಿ ಅಥವಾ ಇನ್ಯಾರಾಗಲಿ ನೇರವಾಗಿ ಕಡ್ಡಾಯ ಇದು ಅಂತ ನಮ್ಮ ಯಾವುದೇ ಸುತ್ತೋಲೆ ಸರ್ಕ್ಯುಲರು ಬರಲಿಲ್ಲ, ಅಥವಾ ಇದು ಕಡ್ಡಾಯ ಅಲ್ಲ ಅಂತಲೂ ಕೂಡ ಎಲ್ಲೂ ಕೂಡ ನಮಗೆ ಆದೇಶ ಬರಲಿಲ್ಲ. ಇದು ನೇರ ಎಲ್ಲಿಗೆ ಹೋದರೂ ಇದು ನಮಗೆ ಸಿಕ್ಕ ಮಾಹಿತಿ ಕೂಡ, ಮತ್ತು ನಮ್ಮ ಆದೇಶ ಕೇವಲ ಮೌಖಿಕ ಪ್ಲಸ್ ಅದರ ಜೊತೆಗೆ ನಮ್ಮ ಶಾಲೆಯ ಶಿಸ್ತು, ನಿಯಮ ಮತ್ತು ನಮ್ಮ ಒಂದು ಸೌಹಾರ್ದಯುತವಾದಂಥ ವಾತಾವರಣ ಮತ್ತು ಮಕ್ಕಳ ಹಿತದೃಷ್ಟಿಯಿಂದ ಒಂದು ಯೂನಿಫಾರ್ಮಿಟಿಯಿಂದ, ಅಂದರೆ ಎಲ್ಲರಿಗೂ ಸಮಾನತೆ,
ಆ ಒಂದು ಇದರಿಂದ ನಾವು ಹಾಗೇ ಬರ್ತಾ ಇದೆ. ಮತ್ತು ಯಾವುದೇ ಪೋಷಕರು ಇಲ್ಲಿವರೆಗೆ ಆ ಬಗ್ಗೆ ಚಕಾರ ಎತ್ತಲಿಲ್ಲ, ಅಬ್ಜೆಕ್ಷನ್ ಮಾಡಲಿಲ್ಲ, ನೀವು ಯಾಕೆ ಯೂನಿಫಾರ್ಮ್ ಹಾಕಿದ್ರಿ ಅಂತ ನಮ್ಮನ್ನು ಕೇಳಲಿಲ್ಲ. ಸೊ ಆ ಬಗ್ಗೆ ವಿಚಾರ ಮಾಡುವಂಥ ಪ್ರಶ್ನೆನೇ ನಮಗೆ ಇಲ್ಲಿವರೆಗೆ ಉದ್ಭವ ಆಗಲಿಲ್ಲ. ಇವತ್ತಿನ ಕಂಡೀಷನ್ನು ಕೂಡ ಅಷ್ಟೇ, ಯೂನಿಫಾರ್ಮಿನ ಸಮಸ್ಯೆ ಯಾರಿಗೂ ಕೂಡ ಇಲ್ಲ. ಆದರೆ ಇಲ್ಲಿ ಮೊನ್ನೆಯಿಂದ ಪ್ರಾರಂಭವಾದಂಥ ಸಮಸ್ಯೆ ಏನು ಅಂದರೆ ಸ್ಕಾರ್ಪ್ ಹಾಕಿಕೊಳ್ಳುವಂಥದ್ದು. ಸೊ ಈ ಸ್ಕಾರ್ಪಿನ ವಿಚಾರಕ್ಕೆ ಒಂದೇ ಒಂದು ಕಾರಣಗಳಿಂದಾಗಿ ಇಲ್ಲ, ನಮ್ಮ ವಿದ್ಯಾರ್ಥಿನಿಯರ ಯೂನಿಫಾರ್ಮ್ ಇಲ್ಲಿವರೆಗೆ ಇದೆ, ಕೈ ಇಲ್ಲಿವರೆಗೆ ಇದೆ, ಮುಖ ಮಾತ್ರ ಕಾಣ್ತಾ ಇದೆ. ನಾವು ಐಡೆಂಟಿಫೈ ಮಾಡಲಿಕ್ಕೆ ಇರುವಂಥ ಒಂದು ವ್ಯವಸ್ಥೆ ಅಂದರೆ ಅಷ್ಟು. ಸೊ ಇನ್ನು ಸ್ಕಾರ್ಪ್ ಹಾಕಿ ನೀವು ಮುಖವನ್ನು ಕೂಡ ಮುಚ್ಚಿಬಿಟ್ರೆ ನಾವು ಯಾವ ವಿದ್ಯಾರ್ಥಿ ಎಲ್ಲಿರೋ ನಮ್ಮ ಶಾಲೆಯ ಅಥವಾ ಇನ್ನೆಲ್ಲಿ ಐಡೆಂಟಿಫೈ ಮಾಡೋದು ಕಷ್ಟ. ಮತ್ತು ಬೇರೆ ಏನಾದರೂ ಅಚಾತುರ್ಯಗಳು ಕೂಡ ನಡೀಬೋದು. ಬೇರೆ ಡಮ್ಮಿ ವಿದ್ಯಾರ್ಥಿಗಳು ಬಂದು ತರಗತಿಯಲ್ಲಿ ಕೂತ್ಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಇರ್ಬೋದು, ಅಲ್ಲ ನಮಗೆ ಗಮನಕ್ಕೆ ಬರಲಿಲ್ಲ. ಸೊ ಅಂಥದ್ದಿಲ್ಲ. ಆ ಒಂದು ಕಾರಣಕ್ಕೋಸ್ಕರನೇ ನಾವು ನಿಮ್ಮ ಸ್ಕಾರ್ಪ್ ಇಲ್ಲಿವರೆಗೆ ಇಲ್ಲ, ಮೊನ್ನೆವರೆಗೂ ಕೂಡ ಇಲ್ಲ. ಮೊನ್ನೆ ಇವರು ಹಾಕ್ಕೊಂಡು ಬಂದ ನಂತರ ಮಾತ್ರ ನಾವು ಅದನ್ನು ನಿರ್ಬಂಧಿಸಿದ್ದು ಬಿಟ್ಟರೆ ಸೊ ಅದರಲ್ಲಿ ಯಾವುದೇ ರೀತಿಯ ಯಾವುದೇ ವರ್ಗದ ಹಿತಾಸಕ್ತಿ ನನಗೆ ಕಾಣಲಿಲ್ಲ.